ಶ್ರೀಕೃಷ್ಣ ಮಠದಲ್ಲಿ ನೂತನ ಯಾಳಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮ್ ಭಾಗಿಯಾಗಿದ್ದು, ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ವಿತ್ತ ಸಚಿವೆಗೆ ಭಾರತ ಲಕ್ಷ್ಮಿ ಎಂಬ ಬಿರುದು ಘೋಷಣೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು, ಉಡುಪಿಯ ಶ್ರೀ ಕೃಷ್ಣದೇವರು ರುಕ್ಮಿಣಿ ಕರಾರ್ಚಿತ ಮೂರ್ತಿ. ನಿರ್ಮಲಾ ಸೀತಾರಾಮನ್ ಅವರ ಮೂಲ ಹೆಸರು ರುಕ್ಮಿಣಿ ಎಂದು ತಿಳಿದಿದೆ. ಉಡುಪಿ ಕೃಷ್ಣದೇವರು ಮತ್ತೊಮ್ಮೆ ರುಕ್ಮಿಣಿಯ ದರ್ಶನ ಬಯಸಿದ್ದರು. ಕೃಷ್ಣ ಪ್ರೇರಣೆಯಿಂದ ನಿರ್ಮಲಾ ಸೀತಾರಾಮನ್ ಮತ್ತೆ ದರ್ಶನಕ್ಕೆ ಬಂದಿದ್ದಾರೆ. ನಿರ್ಮಲಾ ಸೀತಾರಾಮನ್ ನಮ್ಮ ದೇಶದ ಭಾಗ್ಯ ದೇವತೆ. ಎಲ್ಲರ ಮನೆಯಲ್ಲೂ ಮಡದಿ ವಿತ್ತ ಸಚಿವೆ ಆಗಿರುತ್ತಾರೆ. ಶಾಸ್ತ್ರ ಕೂಡ ಸಂಪತ್ತು ಲಕ್ಷ್ಮಿಯ ಬಳಿ ಇದೆ ಎಂದು ಹೇಳುತ್ತೆ. ದೇಶದ ಆರ್ಥಿಕ ವೃದ್ಧಿಗೆ ತಮ್ಮ ಬಜೆಟ್ಗಳ ಮೂಲಕ ನಿರ್ಮಲಾ ಸೀತಾರಾಮನ್ ಕೊಡುಗೆ ನೀಡಿದ್ದಾರೆ. ನಾನು ಅವರನ್ನು ಭಾರತ ಲಕ್ಷ್ಮಿ ಎಂದು ಕರೆಯುತ್ತೇನೆ. ಹಾಗಾಗಿ ನಿರ್ಮಲಾ ಅವರಿಗೆ ಭಾರತ ಲಕ್ಷ್ಮಿ ಬಿರುದು ನೀಡುತ್ತೇನೆ ಎಂದು ಹೇಳಿದರು. ನಮ್ಮ ದೇಶ ಸಮೃದ್ಧವಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ಆಧ್ಯಾತ್ಮಿಕ ಮತ್ತು ಲೌಕಿಕ ಎರಡೂ ರೀತಿಯಲ್ಲೂ ಕೂಡ ದೇಶ ಸಮೃದ್ಧವಾಗಿ ಮೇಲೆ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಕೆಲವೆಲ್ಲ ಮಾತುಗಳಿರುತ್ತೆ, ಅದು ನಿಯಮ ಸರಿ ಇರುತ್ತೆ. ಆದರೆ ಆ ವ್ಯಕ್ತಿಯಲ್ಲಿ ದೇಶವನ್ನು ನಡೆಸತಕ್ಕಂಥ ತಾಕತ್ತಿತ್ತು ಅಂತಂದರೆ ಅವರಿಗೆ ಮಾತ್ರ ಆ ಮಾತು ಅನ್ವಯ ಆಗಬಾರದು. ಆ ದೃಷ್ಟಿಯಲ್ಲಿ ನಮ್ಮ ದೇಶವನ್ನು ಈಗ ಇರತಕ್ಕಂಥ ವ್ಯಕ್ತಿ ಚೆನ್ನಾಗಿ ಮುನ್ನಡೆಸಿಕೊಂಡು ಬರಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಹಿಂದೂಗಳು ಪ್ರತಿ ದಿವಸ ಕೃಷ್ಣನಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ದೇಶವು ಚೆನ್ನಾಗಿ ಮೇಲೆ ಬರಲಿ ಅಂತ ಆಶಿಸಿ ನಿರ್ಮಲಾ ಸೀತಾರಾಮ್ಗೆ ಆಚಾರ್ಯ ಕೃಷ್ಣನ ಅನುಗ್ರಹ ಆಚಾರ್ಯ ಮಧ್ವರ ಮೂಲಕ ಸದಾಕಾಲ ಒದಗಿ ಬರಲಿ, ಕೊನೆ ತನಕ ಅವರಿಗೆ ಆರೋಗ್ಯ ಕೊಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇಂತಹ ಈ ಇಂಡಿಯಾವನ್ನು ಎದುರು ಹಾಕಿಕೊಂಡು ಆ ರೀತಿಯಲ್ಲಿ ಮಾತಾಡುವ ತಾಕತ್ತು ಒಂದು ಹೆಣ್ಮಗಳಿಗೆ ಉಂಟು ಅಂತಂದಾಗ ನಮಗೆ ದುರ್ಗೆಯ ನೆನಪಾಗುತ್ತೆ, ನಮಗೆ ದ್ರೌಪದಿಯ ನೆನಪಾಗುತ್ತೆ. ಅವರಿಬ್ಬರ ಸನ್ನಿಧಾನ ಇವರಲ್ಲಿ ಇರಲಿ ಅಂತ ಆಶಿಸಿ ಎರಡು ಮಾತನ್ನು ಕೃಷ್ಣಾರ್ಪಣಂ ಅಸ್ತು. ಈ ವೇಳೆ ಮಾತನಾಡಿದ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು, ಶ್ರೀಕೃಷ್ಣನ ಸಂದೇಶಗಳನ್ನು ಪಸರಿಸುವಲ್ಲಿ ಪುತ್ತಿಗೆ ಮಠದ ಕೊಡುಗೆ ಅನನ್ಯ. ಪ್ರತಿದಿನ ಜನರಿಂದ ಭಗವದ್ಗೀತೆ ಬರೆಸುವುದು ಒಂದು ಯಜ್ಞದಂತೆ ನಡೆಯುತ್ತಿದೆ. 1 ಕೋಟಿ ಭಗವದ್ಗೀತೆಯ ಬರಹಗಳ ಸಂಗ್ರಹ ಶ್ಲಾಘನೀಯ ಕಾರ್ಯ ಎಂದರು. ಇದರಿಂದ ಪ್ರಪಂಚಕ್ಕೆ ಕೃಷ್ಣನ ಸಂದೇಶ ಪಸರಿಸಲಿದೆ. ಜನರಿಗೆ ನಿತ್ಯ ಅನ್ನದಾಸೋಹ ನಡೆಸುವ ಮೂಲಕ ಅನ್ನಬ್ರಹ್ಮನ ಸೇವೆ ಮಾಡಲಾಗುತ್ತಿದೆ. 1 ದಿನದ ಬಿಡುವು ನೀಡದೆ ಕೃಷ್ಣನ ಭೋಜನ ಶಾಲೆಯಲ್ಲಿ ದಾಸೋಹ ನಡೆಯುತ್ತಿದೆ. ಉತ್ತಮ ಭೋಜನದಿಂದ ಸಂತುಷ್ಟನಾದ ಭಕ್ತರಲ್ಲಿ ಕೃಷ್ಣನನ್ನು ಕಾಣಬಹುದು. ಉಡುಪಿ ಕೃಷ್ಣ ಮಠದ ಜೊತೆಗೆ ನನಗೆ ಅವಸ್ಮರಣೀಯ ನೆನಪುಗಳಿವೆ. ಅಷ್ಟಮಠದ ಗುರುಗಳ ಕೃಪೆ ನನ್ನ ಮೇಲಿದೆ. ಕೃಷ್ಣ ಭಗವಂತನು ಭಾರತ ದೇಶವನ್ನು ಆಶೀರ್ವದಿಸಲಿ ಎಂದು ಹೇಳಿದರು. No selfish interests at all. And one after the other, when challenges come, the only biggest support I would think are the prayers of the gurus and the grace of God, grace of Sri Krishna, which will lead us and take us forward, with each one of you keeping Mother India in your heart. When you stand before the Lord, do have a prayer. This country should prosper. This country should prosper for all our young people who are looking up to this country. ಈ ವೇಳೆ ರಾಜ್ಯಸಭಾ ಸದಸ್ಯೆ, ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷೆ ಸುಧಾಮೂರ್ತಿ ಹಾಗೂ ನಿರ್ಮಲಾ ಸೀತಾರಾಮನ್ ಅವರು ಚಂದ್ರಶಾಲೆಯಲ್ಲಿ ಕುಳಿತು ತಾವೇ ಸ್ವತಃ ಹೂಮಾಲೆ ಕಟ್ಟಿ ಕೃಷ್ಣನಿಗೆ ಅರ್ಪಣೆ ಮಾಡಿದ್ದಾರೆ. ಸಾಮಾನ್ಯ ಗೃಹಿಣಿಯರಂತೆ ದೇವರ ನೈವೇದ್ಯದ ಪಾತ್ರೆ ತೊಳೆದು ಸ್ವಚ್ಛಗೊಳಿಸಿ ಬಳಿಕ ಶ್ರೀಕೃಷ್ಣ ಮಠದ ವಿಶೇಷ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ.